ಎಜುಕೇಷನಲ್ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಡಿಸೆಂಬರ್ 21ರಿಂದ 23ರವರೆಗೆ ಸೂರಜ್ ಕಲಾಸಿರಿ ಸಮೃದ್ಧ ಭಾರತ ಸಂಸ್ಕೃತಿ ದರ್ಶನ ಎಂಬ ರಾಷ್ಟ್ರಮಟ್ಟದ ಕಲಾ ಸಮ್ಮೇಳನವನ್ನು ಏರ್ಪಡಿಸಲಾಗಿದೆ ಎಂದು ಸೂರಜ್ ಕಲಾಸಿರಿ ಸಮಿತಿಯ ಅಧ್ಯಕ್ಷರಾದ ಡಾ ಮಂಜುನಾಥ್ ಎಸ್ ರೇವಣ್ಕರ್ ತಿಳಿಸಿದ್ದಾರೆ. ಈ ಬಗ್ಗೆ ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಕರ್ನಾಟಕ ರಾಜ್ಯದ ವಿವಿಧ ಜಿಲ್ಲೆಗಳ ಮತ್ತು ಬೇರೆ ಬೇರೆ ರಾಜ್ಯಗಳ ಕಲಾ ಪ್ರದರ್ಶನಗಳ ಜೊತೆಗೆ ಮಹತ್ವದ ವಿಚಾರ ಸಂಕಿರಣಗಳನ್ನು ಒಳಗೊಂಡಿರುವ ಈ ಕಾರ್ಯಕ್ರಮದಲ್ಲಿ ನೂರಾರು ಕಲಾವಿದರು ಪಾಲ್ಗೊಳ್ಳಲಿದ್ದಾರೆ. ಇದೇ ಸಂದರ್ಭದಲ್ಲಿ ಮೊದಲ ಬಾರಿಗೆ ನೀಡಲಾಗುವ ಸೂರಜ್ ಕಲಾಸಿರಿ ಪ್ರಶಸ್ತಿಗೆ ಖ್ಯಾತ ಚಲನಚಿತ್ರ ಅಭಿನೇತ್ರಿ ಜಯಂತಿ ಆಯ್ಕೆಯಾಗಿದ್ದಾರೆ. ಅಷ್ಟೇ ಅಲ್ಲದೆ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ 12 ಮಂದಿ ಗಣ್ಯರಿಗೆ ಸೂರಜ್ ಸೇವಾ ಪ್ರಶಸ್ತಿಯನ್ನ ನೀಡಿ ಪುರಸ್ಕರಿಸಲಾಗುವುದು ಎಂದು ಮಾಹಿತಿಯನ್ನ ನೀಡಿದರು. ಈ ರಾಷ್ಟ್ರಮಟ್ಟದ ಕಾರ್ಯಕ್ರಮದಲ್ಲಿ ಸೂರಜ್ ಕಲಾಸಿರಿ ಅಧ್ಯಕ್ಷರಾಗಿ ಎ ಈಶ್ವರಯ್ಯ ಹಾಗೂ ಸೂರಜ್ ಕಲಾಸಿರಿ ಪ್ರಶಸ್ತಿಗೆ ಚಿತ್ರನಟಿ ಶ್ರೀ ಜಯಂತಿ ಅವರು ಆಯ್ಕೆಯಾಗಿದ್ದಾರೆ. ಇದು ನಮ್ಮ ಬಹಳ ಒಂದು ಹೆಮ್ಮೆಯ ವಿಷಯ. ಹಿರಿಯ ನಟಿ ಮತ್ತೆ ಬಹಳ ಒಳ್ಳೆ ಕಲಾವಿದೆ ಅಂತ ನಟಿ ನಮಗೆ ಸಿಕ್ಕಿದ್ದು ಸೂರಜ್ ಕಲಾಸಿರಿ ಮೇನ್ ಪ್ರಶಸ್ತಿಯನ್ನ ನಾವು ಜಯಂತಿ ಅವರಿಗೆ ಕೊಡ್ತಾ ಇದ್ದೇವೆ. ಇದು ಡಿಸೆಂಬರ್ 21, 22, 23ರಲ್ಲಿ ನಮ್ಮ ಶಾಲೆಯಲ್ಲಿ 3 ದಿನದ ಕಾರ್ಯಕ್ರಮ. ಎಲ್ಲ ಊಟೋಪಚಾರ ಇದೆ. ಬೆಳಿಗ್ಗೆ ಸಂಜೆ 4 ಗಂಟೆಯಿಂದ 21ಕ್ಕೆ 4 ಗಂಟೆಯಿಂದ ಸ್ಟಾರ್ಟ್ ಆಗಿ 23ನೇ ತಾರೀಕಿಗೆ ರಾತ್ರಿ 10 ಗಂಟೆ ತನಕ ನಿರಂತರವಂತಹ ಕಾರ್ಯಕ್ರಮ. ರಾಷ್ಟ್ರ ಮಟ್ಟದಿಂದ ಕಲೆಗಳು ಬರ್ತಾ ಇದೆ, ಜಿಲ್ಲಾ ಮಟ್ಟದಿಂದ ಕಲೆಗಳು ಬರ್ತಾ ಇದೆ. ಉಳಿದಂತಹ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಇಂತಹ ಒಂದು ಸೂರಜ್ ಕಲಾಸಿರಿ ಒಂದು ಕಾರ್ಯಕ್ರಮ ನಡೀತಾ ಇದೆ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಬಹಳ ಇಂಪಾರ್ಟೆಂಟ್. ಇದು ನಾವು ಫಸ್ಟ್ ಟೈಮ್ ಸ್ಟಾರ್ಟ್ ಮಾಡುವಂತಹ ಕಾರ್ಯಕ್ರಮ. ನಾವು ಸೂರಜ್ ಇನ್ಸ್ಟಿಟ್ಯೂಷನ್ ಸ್ಟಾರ್ಟ್ ಮಾಡಿ 14 ವರ್ಷ ಆಯಿತು. ಈ 14 ವರ್ಷದ ಒಂದು ಪರಿಮಿತಿಯಲ್ಲಿ ನಾವು 14 ಜನರಿಗೆ ಸನ್ಮಾನ ಮಾಡುವಂತಹ ಕಾರ್ಯಕ್ರಮ ಕೂಡ ಹಮ್ಮಿಕೊಂಡಿದ್ದೇವೆ. ಈ ಸಂದರ್ಭ ಪ್ರಚಾರ ಸಮಿತಿ ಅಧ್ಯಕ್ಷರಾದ ಮಮತಾ ಗಟ್ಟಿ, ಸಂಘಟನಾ ಕಾರ್ಯದರ್ಶಿ ಭಾಸ್ಕರ ಕುಕ್ಕುವಳ್ಳಿ, ಪ್ರಧಾನ ಕಾರ್ಯದರ್ಶಿ ಲಕ್ಷ್ಮೀಶ ಹೆಗಡೆ ಸೋಂದ, ಖಜಾಂಚಿ ಹೇಮಲತಾ ರೇವಣ್ಕರ್ ಉಪಸ್ಥಿತರಿದ್ದರು.